ಸರ್ ಈಗ ಇವತ್ತು ಬಿಟ್ಕೊಡಕ್ಕಾಗಲ್ವಾ? ಇವತ್ತು ಬಿಟ್ಕೊಡ್ತೀವಿ. ಇವತ್ತಲ್ಲ, ಸೋಮವಾರ ಲೈಟ್ ಕೊಟ್ಟರು ಬಿಡಿಯಲ್ಲ ಇವತ್ತು. ಸೋಮವಾರಕ್ಕೆ ನಾಳೆ ಸೋಮವಾರಕ್ಕೆ 15 ಆಗ್ತದೆ, ಸಂಡೆಗೆ 14 ಆಗ್ತದೆ. ಟ್ರೈನ್ ಮಾಡಬೇಕಲ್ಲ. ನೀವು ಅಲ್ಲಿವರೆಗೆ ಟ್ರೈನ್ ಮಾಡೋದಕ್ಕೆ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ, ಅವ್ರ ಜಾಗ ಅಲ್ಲ, ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಡೈವರ್ಟ್ ಮಾಡಲಿಕ್ಕೆ ಈಗ ಈ 15 ದಿವಸ ಮಾಡ್ಬೋದು. ಈ ರೋಡಲ್ಲಿ ದಾರಿ ಸರ್ ಸಮಸ್ಯೆ ಬರಲ್ಲ ಸರ್, ಮುಂದೆ ಡೈವರ್ಟ್ ಮಾಡಿಕೊಡ್ತೀವಿ. ಕೇಬಲ್ಸ್ ಏನು ತೊಂದರೆ ಬಂದಾಗಿಲ್ಲ, ಸ್ವಲ್ಪ ಶಿಫ್ಟ್ ಮಾಡ್ತೀವಿ ಈ ಕಡೆ. ಆ್ಯಕ್ಚುಲಿ ನಾವು ಇಲ್ಲಿ ಫುಟ್ಪಾತ್ ಮಾಡೋದಂತ ಅನಿಸಿ ಈ ಕಡೆ ಅಲ್ಲಿವರೆಗೆ ಕೇಬಲ್ ಜಂಕ್ಷನ್ ಇಲ್ಲಿಂದ ಈ ಪೋಲಿಂದ ಆಚೆ ಜಂಕ್ಷನ್ ವರೆಗೆ ಕೇಬಲ್ ಇದೆ. ಆ ಕೇಬಲ್ ಇದೆ, ಇನ್ನೊಂದು ರೋಡ್ ಬರ್ತದೆ, ಅದು ಅಡಿಯಲ್ಲಿ ಬರ್ತದೆ. ರೋಡಿನ ಅಡಿಯಲ್ಲಿ ಬಂದ್ಬಿಟ್ಟು ಕೇಬಲ್ ಎಷ್ಟು ಬಿಡಿಸ್ಬೋದಿಲ್ಲ. ಅದನ್ನ ಶಿಫ್ಟ್ ಮಾಡುತ್ತೆ, ಅದು ಶಿಫ್ಟ್ ಮಾಡ್ತೇವೆ. ಬಟ್ ಅದು ಸೇಮ್ ಶಿಫ್ಟ್ ಮಾಡಿ, ಯಾಕಂದ್ರೆ 1-2 ಮೀಟರ್ ಮಾಡಿ ಪಕ್ಕ ಬರ್ಬೇಕು. ಯಾಕಂದ್ರೆ ಜಾಯಿಂಟ್ ಎಲ್ಲ ಕಟ್ ಮಾಡಿದ್ರೆ ಮತ್ತೆ ಶಿಫ್ಟ್ ಮಾಡಬೇಕು. ಮೊನ್ನೆ ಡ್ಯಾಮೇಜ್ ಬಟ್ ಅದನ್ನು ಈಗಿನ ತೆಗೆದು ಮಾಡಿದ್ರು. ಅಲ್ಲಿ ಹಾಗೆ ಆಮೇಲೆ ಹೋಲ್ ಆದ್ಮೇಲೆ ಮತ್ತೆ ಕೇಬಲ್ ಈ ಸಬ್ಸಿಡಿ ಒಮ್ಮೆಲೆ ಶಿಫ್ಟ್ ಮಾಡೋದು ಅಲ್ಲ, ಇನ್ನೊಂದು ಸರ್ತಿ ಮಾಡೋ ಮತ್ತೆ ಕೇಬಲ್ ಹಾಗಿದ್ರೆ ನಾವು ಇದನ್ನು ಶಿಫ್ಟ್ ಮಾಡ್ತೇವೆ. ಇದನ್ನು ಶಿಫ್ಟ್ ಮಾಡಲಿಕ್ಕೆ ಈಗ ಎಷ್ಟು ಕೇಬಲ್ ಹಾಕಿ ಅದನ್ನು ಶಿಫ್ಟ್ ಮಾಡ್ತೇವೆ. ಶಿಫ್ಟ್ ಮಾಡಿದ ಮೇಲೆ ಆಮೇಲೆ ಆಚೆಗೆ ಬೇಕಾದ್ರೆ ಅದೇ ಕೇಬಲ್ ರಿಪ್ಲೇಸ್ ಮಾಡಲಿಕ್ಕೆ ಅದು ರಿಪ್ಲೇಸ್ ಮಾಡ್ಕೊಡ್ತೇವೆ. ಮಾಡುವಾಗ ಶಿಫ್ಟ್ ಮಾಡಿ ಇದಕ್ಕೆ ಈಗ ನೀವು 220 ಕೇಬಲ್ ಹಾಕಿ 220 ಕೇಬಲ್ ಹಾಕಿ ಹೊಸ ಕೇಬಲ್ ಹಾಕಿ ಶಿಫ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಮೋಸ್ಟ್ಲಿ ಆ ಲೆಂತ್ ಮತ್ತೆ ನಾಳೆ ಯೂಸ್ ಮಾಡಿ ಸರಿ ಆಗ್ತದೆ. ಅಲ್ಲ ಸರ್, ಈಗ ಇಲ್ಲಿವರೆಗೆ ಬರ್ತದಲ್ಲ ಅವರದು, ಈ ಲೆಂತ್ ನಾವು ಇಲ್ಲಿಗೆ ಶಿಫ್ಟ್ ಮಾಡುವಾಗ ಇಲ್ಲಿ ರೋಡ್ ಇದೆಯಲ್ಲ ಈಚೆ ಹೋಗೋದು, ಅದು ಅದಕ್ಕೆ ಅವ್ರು ಕನ್ವರ್ಟ್ ಹಾಕಿ ಕೊಡ್ತಾರೆ. 6 ಪೈಪ್ ಹಾಕಿ ಕೊಡಿ. ಅಲ್ಲ, ಈಗ ಈ ಲೆಂತ್ ಕಮ್ಮಿ ಆಗೋದಿಲ್ವಾ ಅಂತ. ಈಗ ಇಲ್ಲಿಂದ ಇಲ್ಲಿಗೆ ಲೆಂತ್ ಉಂಟು. ನೆಕ್ಸ್ಟ್ ನಾವು ಇಲ್ಲ ಪ್ರವೀಣ್, ಈಗ ನೀವು ಅಲ್ಲಿ ಶಿಫ್ಟ್ ಮಾಡಿದರೆ ಇದಕ್ಕೆ ಕೇಬಲ್ ಆ್ಯಡ್ ಆಗ್ತದೆ. ಈಗ ನೀವು 100-150 ಮೀಟರ್ 200 ಮೀಟರ್ ಆಗ್ತದೆ. 200 ಮೀಟರ್ ಇಲ್ಲಿಗೆ ಆಗ್ತದೆ. ಅದನ್ನು ಬಿಚ್ಚಿ ಮತ್ತೆ ಆ ಕಡೆ ಹೋಗಿ 200 ಮೀಟರ್ ಸಫಿಷಿಯೆಂಟ್ ಆಗ್ತದೆ. ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡುವಾಗ ಕ್ಲಿಯರ್ ಆಗ್ತದೆ. ಇವಾಗ ನಾವು ಇದನ್ನು ಮಾತ್ರ ಶಿಫ್ಟ್ ಮಾಡ್ತೇವೆ. ಇದಕ್ಕೆ ಬೇಕಾದ ಹೊಸ ಕೇಬಲ್ ಹಾಕಬೇಕು. ಅದು ಅಷ್ಟು ಕಂಪ್ಲೀಟ್ ಅಲ್ಲಿಂದ ಎಷ್ಟಾಗ್ತದೆ ನೋಡಿ, 150 ಮೀಟರ್ ಬೇಕಾಗುತ್ತೆ. ಅದು 240 ಕೇಬಲ್. ಅದು 400 ರೇಟ್ ನಾನು ಸಾಧಾರಣ ಜನರಲ್ಲಿಗೆ 190 2,000ವರೆಗೆ ಮೀಟ್ರಿಗೆ 2,000 ಹೌದು. ಅದು ಮತ್ತೆ ಆ ಕೇಬಲನ್ನು ನೀವು ನೋಡಬೇಕಷ್ಟೇ. ರೋಡ್ ಸೈಡಲ್ಲಿ ರೋಡ್ ಅಡಿಗೆ ಬರ್ತದೆ ಅಂತ ಶಿಫ್ಟ್ ಮಾಡುವ. ಇನ್ ಕೇಸ್ ರೋಡ್ ಯಾವ 2 ರೋಡಿನ ಮಧ್ಯೆ ಮಾಡಲಿಕ್ಕೆ ಯಾವ ಮಾಡ್ಬೋದು, ನಾಳೆ ಮಾಡ್ಬೋದು, ನಾಳೆ ಮಾಡ್ಬೋದು, ನಾವು ಆಫ್ಟರ್ನೂನ್ ಮಾಡ್ತೇವೆ. ಶೆಡ್ಯೂಲ್ ಮಾಡ್ತೇವೆ. ಯಾಕಂದ್ರೆ ಪೇಟೆ ಬರ್ತದೆ, ಅದರ ನೀರಿಗೆ ಬರ್ತದೆ. ಯಾವಾಗ ಮಾಡ್ಬೋದು ಸಾಧಾರಣ ಈ ವೀಕಲ್ಲಿ? ಒಂದೊಂದು ದಿವಸ ಮಾಡಲೇಬೇಕಲ್ಲ. ವಾರದಲ್ಲಿ ಒಂದು ದಿವಸ ನೀವು ಇದನ್ನು ಶಿಫ್ಟ್ ಮಾಡುವಾಗ ಈಗ ನಿಮಗೆ ಇದು ಅರ್ಜೆಂಟ್ ಈ ಕೇಬಲ್ ಲೈನ್ ಮಾಡಬೇಕು ಇರಬೇಕಾಗ್ತದೆ. ಹೌದು, ಈಗ ಎಲ್ಲ ಹೋಗ್ಬೇಕಲ್ಲ ಈ ಕಡೆದು. ಹೌದು, ಅಲ್ಲಿ ಎಲ್ಲ ಹೋಗ್ಬೇಕು. ಕಲ್ಲಡ ಸೈಡ್ ಎಸ್ಟಿಮೇಟ್ ಕೂಡ ನಾವು ಮಾಡಬೇಕಷ್ಟೇ. ಅಲ್ಲಲ್ಲ, ನಾನು ಹೇಳಿದ್ದು ಇದು ಕನ್ವರ್ಟಿನ ಒಳಗಡೆ ಇದೆ. ಸರ್ ಎಸ್ಟಿಮೇಟ್ ಏನು ಬೇಡ ಸರ್, ಎಸ್ಟಿಮೇಟ್ ಏನು ಬೇಡ, ಮಾಡ್ತೇವೆ. ಎಸ್ಟಿಮೇಟ್ ಏನು ಬೇಡ, ನಮ್ಮ ಸ್ಕೋಪಲ್ಲಿ ಆಫ್ ಕೊಡಿ ಸರ್. ಸ್ಕೋಪಲ್ಲಿ ಮಾಡಿದ್ರೆ ನಾವು ಲೆಕ್ಕ ತೋರಿಸ್ಬೇಕಲ್ಲ. ನಾವು ಡಿಪಾರ್ಟ್ಮೆಂಟ್ ಲೆಕ್ಕ ತೋರಿಸಲೇಬೇಕು. ಇಲ್ಲಿ ಶಿಫ್ಟ್ ಆಗಿದೆ, ಈ ಎಸ್ಟಿಮೇಟ್ ಶಿಫ್ಟ್ ಆಗಿದೆ ಅಂತ ತೋರಿಸಬೇಕಾಗ್ತದೆ.
ಸಮಸ್ಯೆಯನ್ನು ಮಾಡ್ತೀನಿ ನಾವು ಖರ್ಚು ನಾವು ಮಾಡ್ತೇವೆ ಸರ್, ಖರ್ಚು ನಾವು ಮಾಡ್ತೇವೆ ಸರ್. ಈಗ ಅನ್ಅಫಿಷಿಯಲ್ ನೀವು ಪರ್ಮಿಷನ್ ಕೊಡಿ ಅಷ್ಟೇ ನಮಗೆ. ಹೇಗೆ ಸರ್ ಲಕ್ಷ ಗಟ್ಟಲೆ ವರ್ಕ್ ನಾವು ಮಾಡ್ತೇವೆ ಹೇಳ ಸರ್, ನಾನು ಮಾಡ್ತೇನೆ ಹೇಳ. ಮಾಡಿದ್ರು 5% ಏನು ಸರ್ ಕಟ್ಟಲೇಬೇಕು. ಅದು ಬೇಡ, ಏನು ಬೇಡ ಸರ್, ಏನು ಬೇಡ. ಇದು ಸುಮ್ಮನೆ ಉಲ್ಟಾ ಅಷ್ಟೇ ಈಗ ನಿಮ್ಗೆ ಏನು ಸಮಸ್ಯೆ, ನಿಮ್ಗೆ ಏನು ಬರ್ಡನ್ ಬರ್ತದೆ ನಾವು ಮಾಡುವಾಗ ನಿಮ್ಗೆ ಏನು ಅಂತ ಹೇಳಿ. ಈ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ಶಿಫ್ಟ್ ಮಾಡಬೇಕಾದ್ರೆ 5% ಕಟ್ಟಿ ಸೂಪರ್ವೈಸರ್ ಅಂಡರಲ್ಲಿ ಮಾಡಬೇಕಂತ ರೂಲ್ ಇರುತ್ತೆ. ನಾನು ಅದನ್ನು ಬಿಟ್ಟು ಸರ್ ನಾವು ಮಾಡೋದೇ ಫ್ರೀ ಈಗ ಸರ್, ನಾನು ಮಾಡೋದೇ ಫ್ರೀ ಈಗ. ನನ್ನ ಸ್ಕೋಪಲ್ಲೇ ಇಲ್ಲ ಇದೀಗ, ತಿಳ್ಕೊಳ್ಳಿ ಸರ್, ನನ್ನ ಸ್ಕೋಪಲ್ಲಿ ಇಲ್ಲ ಇದೀಗ. ಹೌದು, ನೀವು ಈಗ 10 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ರೆ ನಾನೇ ಮಾಡೋದು ಇದೀಗ. ನೀವು ಮಾಡ್ತೀರಿ, ನಾನು ಒಂದು ಗಂಟೆ 2 ವರ್ಷ ಹಾಕ್ಬೋದು, ಒಂದು ದಿವಸ ಹಾಕ್ಕೊಡ್ತೀನಿ. ಇಡೀ ಪೇಟೆ ವಾಟರ್ ಸಪ್ಲೈದು ಒಂದು 3-4 ಲಕ್ಷ ರೂಪಾಯಿ ಡಿಪಾರ್ಟ್ಮೆಂಟ್ ಲಾಸ್ ಆಗ್ತದೆ. ಅದನ್ನು ಯಾರು ಕೊಡ್ತಾರೆ? ಅದನ್ನು ಕಂಪನ್ಸೇಟ್ ಮಾಡಿ 5% ಕಟ್ಸ್ಕೊಡ್ತೀವಿ. ಅದನ್ನು ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ನನಗೆ ಯಾರು ಕೊಡ್ತಾರೆ ಈಗ? ನೀವು 1 ಲಕ್ಷ ನಮಗೆ 5 ಲಕ್ಷ 10 ಲಕ್ಷ ಖರ್ಚು ಬರ್ತಾರೆ, ನಮ್ಗೆ ಯಾರು ಕೊಡ್ತಾರೆ ಈಗ? ಹಾಗೆ ಆಗುದಿದ್ರೆ ಮಾಡಿಸ್ಕೊಡಿ ಬೇರೆ. ಒಂದು ದಿವಸ ಆಫ್ ಮಾಡ್ಬೋದಾ? ಹಾಗಲ್ಲ, ಒಂದು ದಿವಸದಲ್ಲಿ ಆಗೋದಿಲ್ಲ. ಒಂದು ವೇಳೆ ನಾವು 5% ಅನ್ನು ಕಟ್ಟಲೇಬೇಕು. ನಿಮಗೆ ಲಾಸ್ಟ್ ಟೈಮಿಗೆ ಇಂಟಿಮೇಷನ್ ಎಲ್ಲ ಮಾಡಿಸಿದ್ದೇವೆ. ಅದು ಮಾಡಿದ್ರೆ ಉಂಟಲ್ಲ, ಇನ್ನೊಬ್ಬ ಯಾರಾದ್ರೂ ಕ್ವಶನ್ ಮಾಡಿದ್ರೆ ವಿಷಯ ಆಗ್ಬೋದು, ದೊಡ್ಡ ವಿಷಯ ಆಗ್ಬೋದು. ಹಾಗೆ ನಾವೆಲ್ಲಿಯಾದ್ರೂ ಮಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಏನು ಕಾನೂನು ಪ್ರಕಾರನೇ ಮಾಡಿ. ಪೇಮೆಂಟ್ ಯಾರು ನಾವು ಮಾಡ್ಕೊಳ್ಬೇಕಾ? ಎಲ್ಲ ಟೋಟಲಿ ಅಲ್ಲ, 5% ಕಟ್ಟೋದು ನೀವು ಕಟ್ಟಬೇಕು, ಚೇಂಜ್ ಮಾಡಿಸೋದು ನೀವೇ ಮಾಡಬೇಕು. ನಿಮ್ಮ ಎಸ್ಟಿಮೇಟಲ್ಲಿ ಬರೋದಿಲ್ಲ ಅದು. ಯಾಕೆ ಇದೆಲ್ಲ ಆಯ್ತು ಸರ್, ಹಾಂ ಇನ್ನು ಅಪ್ಪ ಸ್ವಲ್ಪ ಕೊಡಲ್ಲ ಸರ್. ಎಸ್ಟಿಮೇಟ್ ಮಾಡಿಲ್ವಾ ಅದು? ರೋಡ್ ಸೈಡಿಗೆ ಕಂಬ ಹಾಕೋದು ಯಾರು ಪರ್ಮಿಷನ್ ತಗೊಳ್ಳಿ, ಶಿಫ್ಟ್ ಮಾಡಲಿಕ್ಕೆ ನಾವೇ ದುಡ್ಡು ಕಟ್ಟಬೇಕಂತ ಹೇಳ್ತಾರೆ. ಅದು ಯಾವ ನ್ಯಾಯ? ಅದು ನ್ಯಾಯ ಯಾವ ನ್ಯಾಯ? ಎಲ್ಲ ಕಡೆ ಸಮಸ್ಯೆ ಎಂತಾದ್ರೂ ನಮಗೆ ಇವರು ಪರ್ಮಿಷನ್ ಕೇಳ್ತಾರೆ. ರೋಡ್ ಸೈಡಲ್ಲಿ ಹಾಕುವಾಗ ಅವರು ಇಷ್ಟದಾಗಿ ಹಾಕೊಂಡು ಹೋಗ್ತಾರೆ. ಯುಟಿಲಿಟಿ ಇದಂತ ಇದೆ, ಅದರಲ್ಲಿ ಹಾಕ್ಬೇಕು ಕಾರಿಡಾರಲ್ಲಿ. ಅದು ಬಿಟ್ಟು ಹತ್ತಿರಲ್ಲೇ ಹಾಕ್ತಾರೆ. ಶಿಫ್ಟಿಂಗ್ಗೆ ನಾವು ದುಡ್ಡು ಕಟ್ಟಬೇಕು. ಅದೇ ಹೇಗೆ ಆಗುತ್ತೆ? ಕೂಲಿ ಆಗಿ ನಮಗೆ ಕಂಬ ಹಾಕುವಾಗ ನಮ್ಮಿಂದ ಪರ್ಮಿಷನ್ ತಗೊಳ್ಳಿ, ನಾವು ಜಾಗ ತರಿಸ್ತೇವೆ. ಅದು ಮಾಡೋದಿಲ್ಲ ಇವರು. ಅದನ್ನೇ ಕಾನೂನು ಪ್ರಕಾರ ಮಾಡಿದ್ದಾರೆ. ರಾಜಧಾನಿ ಟವರ್ ಹತ್ರ ಎಷ್ಟು ಬಿಲ್ಡಿಂಗ್ ಬೇಕು ಅಷ್ಟೇ ಕಟ್ ಮಾಡಿದ್ದಾರೆ. ಅವರು ಯುಟಿಲಿಟಿ ಕಾರ್ಡ್ ಎಲ್ಲ ಯುಟಿಲಿಟಿ ಕಾರ್ಡರೇ ಬಿಟ್ಟಿಲ್ಲ. ನಮ್ಮ ರಸ್ತೆಯಲ್ಲಿ ನಾವು ತೋರಿಸ್ತೇವೆ, ನಾವು ತೋರಿಸ್ತೇವೆ. ನಮ್ಮ ರಸ್ತೆಯಲ್ಲಿ ಹಾಕುವಾಗ ನೀವು ನಮ್ಮಿಂದ ಕೇಳದಿದ್ರೆ ಯುಟಿಲಿಟಿ ಕಾರ್ಡ್ 25-30 ವರ್ಷ ಹಿಂದಿನಲ್ಲ ಏನು ಮಾಡ್ತೀವಿ, ಈಗಿನ ಅದಕ್ಕೆ ಈಗ ಸ್ಕೋಪಲ್ಲಿ ಇಲ್ಲದಿದ್ದರೆ ಇದಕ್ಕೆ ದುಡ್ಡು ಕಟ್ಟಿಸ್ಬೇಕಂತ ಇಲ್ಲ. ಇವರು ನಮಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ದುಡ್ಡು ಯಾಕೆ ಕಟ್ಟಿಸ್ತಾರೆ? ತೆಗಿಲಿಕ್ಕೆ ಆಗುದಿಲ್ಲ. ಅನ್ಅಫಿಷಿಯಲ್ ಆಫ್ ಮಾಡಿಕೊಡಿ. ಆಗ್ತದೆ ಸರ್, ಆಗದೇನಿಲ್ಲ. ಎಕ್ಸ್ಟಿ ಲೈನ್ ಆಫ್ ಮಾಡಿ 20 ಜನ ಕೆಲಸ ಮಾಡ್ತಿರ್ತಾರೆ. ಎಲೆಕ್ಟ್ರಿಕಲ್ ಸೇಫ್ಟಿ ವಿಷಯ ಬರ್ತದೆ. ಏನಾದರೂ ಬೈ ಮಿಸ್ಟೇಕ್ ಹೇಗೆ ಮಿನಿಮಮ್ ಸೋರ್ಸಿಂಗ್ ಅಲ್ಲ, ಈಗ ದುಡ್ಡು ಕಟ್ಟಬೇಕಲ್ಲ, ಸರ್ಕಾರದಲ್ಲಿ ದುಡ್ಡು ಬರೋದಿಲ್ಲ. ಕಾಂಟ್ರಾಕ್ಟ್ ಇಲ್ಲಿ 10 ಲಕ್ಷ ಕಟ್ತಾರೆ. ನಾವು ಕಮ್ಮಿ ಮಾಡಿ ಕೊಡ್ಬೋದು. ಹೌದು, ಮಾಡಿ ಈ ಕೇಬಲ್ ಎಲ್ಲ ತರಬೇಕಲ್ಲ ಈಗ. ನಾವು 1 ಲಕ್ಷ ಅಂತ ಮಾಡಿ ಕೊಡ್ಬೋದು ಕಟ್ಟೋ ಪರ್ಪಸ್ಗೆ. ಬಟ್ ಅವರ ಬಜೆಟ್ ಅವರಿಗೆ ಸರಿ ನಮ್ಗೆ ಬರಲ್ಲ, ನಮ್ಮ ಹಣ ಕೊಡಲ್ಲ, ನಾವು ಫ್ರೀ ಮಾಡೋದು. ನಾವು ಹಣ ಬರಲ್ಲ. ಮಿನಿಮಮ್ ಮಾಡಿ ಕೊಡಿ. ಆಗುತ್ತೆ ಮಿನಿಮಮ್ ಮಾಡಿ ಅದು ಮಾಡಿಕೊಡ್ತೇವೆ. ಎಷ್ಟು ಆಗಬೇಕಲ್ಲ. ಒಂದು ವಾರದೊಳಗೆ ಮಾಡಿಕೊಡ್ಬೇಕು ನೀವು. ಲೇಟ್ ಮಾಡಬೇಕು. ವಾರ ಅಲ್ಲ, ಅದಕ್ಕೆ ಮೊದಲೇ ಮಾಡಲಿಕ್ಕೆ ಅಲ್ಲ, ಒಂದು ವಾರ ಯಾವ ಡೇಟ್ ಕೊಡಿ ಸರ್. ನಾವು ಎಷ್ಟು ಬೇಕು ನಾಳೆ ಮಾಡಿ ಎಷ್ಟು ಬೇಕು ಎಲ್ಲ ಕೊಡಿ. ಇವಾಗ ಸಾಟರ್ಡೆ ಸರ್, ಇವತ್ತು ಮಂಗಳವಾರ ಕೊಡ್ಬೋದಾ? ಎಸ್ಟಿಮೇಟ್ ನಾನು ಸೋಮವಾರನೇ ಕೊಡ್ತೇನೆ. ಆಯ್ತು. ಆಯಿತಾ? ಆಫ್ ಸ್ಯಾಂಕ್ಷನ್ಗೆ ಹೋಗಿ ಬರಲಿಕ್ಕೆ ನಮಗೆ ಬೇಕಾಗುತ್ತೆ. ಆಫ್ ನಾವು ಕೊಡ್ತೇವೆ ಸರ್, ಆಫ್ ಮಾಡಿ ಕೊಡ್ತೇವೆ ಸರ್. ನಾವು ಕೆಲಸ ಮಾಡ್ತೀವಿ, ಬಟ್ ಅದು ನೀವು ಅದು ಮಾಡ್ಕೊಳ್ಳಿ. ಅಷ್ಟೇ ಮತ್ತೆ ಎಲ್ಲ ಕೆಲಸ ಮಾಡಿ. ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಿಲ್ಲ ಸರ್. ಹಾಕಿದ್ರೆ ಸ್ವಲ್ಪ ಕೇಬಲ್ ಹಾಕುವಾಗ ಡಿ ಎ ಮಾಡ್ಬೋದು. ಎಲ್ಲ ಮಾಡಬೇಕು, ರೂಲ್ ಏನುಂಟು ಎಲ್ಲ ಮಾಡಬೇಕು. ಅದು ಯಾವುದು ಮಾಡಲಿಕ್ಕೆ ಮಾಡದಿರ್ಲಿಕ್ಕೆ ಅದು ಮಾಡೋದು. ಏನು ಡಿ ಎ ಮಾಡ್ಬೋದು. ಡಿಪಾರ್ಟ್ಮೆಂಟಲ್ಲಿ ಮಾಡಿಸ್ಕೊಳ್ಬೇಕು ಸರ್. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ತಗೊಳ್ಬೇಕು. ಅದು ಮಾಡ್ತೀವಿ, ಅದು ಅದರೊಳಗೆ ಇನ್ಕ್ಲೂಡ್ ಆಗ್ತದೆ. ವರ್ಕ್ ಅಂದರೆ ಎಲ್ಲ ಮಾಡಿ ಕ್ಲೈಂಟ್ ಈಗ ಏನಾಯ್ತು, ವಾಟ್ ಇಸ್ ನೀವೇನು ಅವಕಾಶ ಬರ್ತದೆ? ಕರೆಕ್ಟ್, ಅದೆಲ್ಲ ಆಗಿ ಹೋಗಿದೆ. ಈಗ ಹೇಗೆ ಟೆಂಡರ್ ಪ್ರೊಸೀಜರ್ ಏನು, ಯಾರು ಟೆಂಡರ್ ಅಲ್ಲಿ ಬ್ಯಾಂಕ್ ಅನ್ನು ಎಲ್ಲಿಗೆ ಮೈಸೂರಲ್ಲಿ ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದಾರೆ. ಫೋನ್ ಮಾಡಿದ್ದೇನೆ. ಇನ್ನೂ ಎಸ್ಟಿಮೇಟೇ ಆಗಲಿಲ್ವಾ? ಅಲ್ಲಿ ಸರ್ ಮೆಸೇಜ್ ಡಿಸೈನ್ ಅಲ್ಲಿ ಅಲ್ಲ, ಇಲ್ಲಿ ಲಾಸ್ಟ್ ಟೈಮ್ ಅವರು ಕ್ಲಿಯರ್ ಆಗಿ ಎಸ್ಟಿಮೇಟ್ ಎಲ್ಲ ಮಾಡಿ ಕಳಿಸಿಲ್ಲ. ನಾವು ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಕೊಟ್ಟಿದ್ದೀವಿ. ಓಕೆ, ಅಲ್ಲಿ ಅವ್ರು ಮಾಡೋದು ಮೈಸೂರಲ್ಲಿ. ಯಾರ ಹತ್ರ ಇದೆ ಮೈಸೂರಲ್ಲಿ?
ಕ್ಲಿಯರ್ ಅಮ್ಮ ಯಾರ ಹತ್ರ ಇದೆ ಸೀನಿಯರ್ ಡಿವಿಷನ್ ಯಾರು ಕೊಟ್ಟಿದ್ದಾರೆ ಹೆಸರು ಕೊಡಿ ನಂಬರ್ ಕೊಡಿ ಮಾತಾಡುವ ನೋಟ್ ಮಾಡ್ಕಪ್ಪ ಡ್ರಾಯಿಂಗ್ ಆಫೀಸರ್ ಯಾರು ಗೀತಾ ಮೇಡಮ್ ಆರು ತಿಂಗಳು ಒಂದು ತಿಂಗಳು ಹೋಗ್ತದೆ ಅವರಿಗೆ ಮಾತಾಡಿದ್ದು ಸೀನಿಯರ್ ಡಿವಿಷನ್ ದುಡ್ಡು ಬಂದು ಸ್ಯಾಂಕ್ಷನ್ ಆಗಿ ವರ್ಷ ಒಂದು ಆಗ್ತಾ ಬಂತು ಡಿಸೆಂಬರ್ ಏಪ್ರಿಲ್ ಕೊಟ್ಟು ಹಾಂ ಡಿಸೆಂಬರ್ ಏಪ್ರಿಲ್ ಆದರೆ ನೆಕ್ಸ್ಟ್ ಸೀಸನ್ ಮಾಡ್ಬೋದು. ಹೌದು ಯಾವಾಗ ಬಿಟ್ಟು ನಾಳೆ ಬಿಡ್ತೀರಾ ಮಂಡೇ ಊರಲ್ಲಿ ನೋಡಿ ಈಗ ರೋಡ್ ಗುಂಡಿ ಒಳ್ಳೆ ಮಾಡ್ಬಾರ್ದು ವೇಪಾರ್ಡು ಜಂಪು ನಾಯ್ಕರು ಐತೆ ಪೊರ್ಲಾಭನತ್ತು ಅಡ್ಡಿಂದ ಕಾಫಿ 6720 ಆತ ಅರ್ಜೆಂಟ್ ಗಟ್ಟಿಯಾಗಲೇ ಎಲ್ಲ ಅದೇ ಬರೀ ಹಲೋ I'm Ashok Rai, Puttur MLA speaking. From Puttur, we have submitted one underpass proposal for you. Already design everything has been made and the government also sanctioned 8 crores rupees for that. So for the approval it is pending with you, sir. Please can you speed up the matter, otherwise it will be very difficult. Can you just One minute. can you just send me the location, image or a village name nearby? Okay. You have WhatsApp in this? This number is available. Please, I'll send that all the details because we have already made a one-way concrete road. We will change it. Not a problem. Yeah, just to speed up the subject, sir. Yes, sir. ಅವ್ರಿಗೆ ಗೊತ್ತೇ ಇಲ್ಲ ಅಂತ ಕಳಿಸ್ಕೊಡ್ಬೇಕಲ್ಲ ಅದೇನು ಫೈಲ್ ನಂಬರು ಕಳಿಸಿದ್ದೀನಿ ನಾನು ಎಲ್ಲ ಕಳಿಸಿದ್ದೀನಿ. ಕೊಡಿ ಎಲ್ಲ ಕಳಿಸಿ ಅಲ್ಲಿ ಬಿಟ್ಟರೆ ಇಲ್ಲಿ ಆಗ್ತದೆ ಹೇಳಿ ಜಾಗೆ ಬರಲೆ ನಿಕ್ಲಿಗೆ ಏತ್ ಜಾಗೆ ಬೋಡು ಐನ್ ಎಂಕ್ಲೆ ಕರೆಕ್ಟ್ ಮಾರ್ಕ್ ಮಾಡ್ತದೆ ಏತ್ ಸೆನ್ಸ್ ಜಾಗೆ ಬೋಪುಣ ಅಂತಲೇ ಎಂಕ್ಲೆ ಸ್ಟಾರ್ಟಿಂಗ್ ಬರ್ತದೆ ಸ್ಕೆಚ್ ಅಂತಲ್ಲ ಎಂಕ್ಲೆ ಎಂಕ್ಲೆ ತಿರುಪದರ ಈತ ಸೆನ್ಸ್ ಜಾಗೆ ಬೋಪುಂಡು ಮಂತಿನ ಲೆಟರ್ ಬರುತ್ತೆ ಇದ್ದಿ ಬರುತ್ತಿದ್ದಿ ಯಾವ್ದು ಲೆಟರ್ ತಗೊಂಡು ತೀರೆ ತೂಪದ ಇಟ್ಟಿದ್ದಿ ಈತ ಸೆನ್ಸ್ ಜಾಗೆ ಬೋಪುಣ ಅಂತ ಇಟ್ಟಿದ್ದಿ ಪಕ್ಕದಲ್ಲಿ ಆಫೀಸಲ್ಲಿ ಆಫೀಸಿಗೆ ಬರೆಯಲ್ಲ ಇವ್ರಿಗೆ ಕೊಡಿಯಪ್ಪ ನಂಬರ್ ತಗೊಂಡು ಸೈನ್ ಆಗಬೇಕು ಹಾಂ ತಗೊಳ್ಳಿ ಒಂದು ಲೆಟರ್ ತಗೊಳ್ಳಿ ಕನ್ಸರ್ಟ್ ತಗೊಳ್ಳಿ ಈ ಕಡೆ ಖಾಲಿ ಇರೋ ಜಾಗ ತೆಗಿಬೋದಲ್ಲ ಈಗೆಲ್ಲ ಇವರಿಗೆ 6 ಜನ ಹೋಗ್ತಾರೆ ಕನ್ಸೆಂಟ್ ತಗೊಳ್ಳಿ ಅದನ್ನು ಕೋರ್ಟಿಗೆ ಹಾಕಿ ನೀವು ಅದನ್ನು ಏನು ಮಾಡುದಿಲ್ಲ ಕೋರ್ಟಲ್ಲಿದೆ ಅದು ಇಂಜೆಕ್ಷನ್ ಸರ್ವೆ ಮಾಡಲಿಕ್ಕೆ ಹಾಕಿದ್ರು ನೀವು ಲ್ಯಾಂಡ್ ಅಕ್ವಿಷನ್ ಮಾಡ್ತೀವಿ ಅಂತಲ್ಲ ಮಾಡ್ತೀವಿ ಹೌದು ಇಂಜೆಕ್ಷನ್ ನೀವು ವೆಕೇಟ್ ಆದರೆ ಮತ್ತೆ ಅವರ ಲಾಯರ್ ಹೇಳಿದ್ದಾರೆ ನಾವು ಪರ್ಮಿಷನ್ ತಗೊಂಡು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ನೀವು ಫಸ್ಟ್ ಕನ್ಸೆಂಟ್ ಇಟ್ಟು ತಗೊಂಡ್ರೆ ಇದನ್ನು ಕೋರ್ಟಿಗೆ ಲೀಸ್ಟ್ ಟೇಕ್ ದ ಕನ್ಸೆಂಟ್ ಸೊ ನಾವು ಈ ಕಡೆ ಜಾಗದಿಂದ ಎಲ್ಲ ತೆಗಿಯುವ ಅವರ ಮನೆ ಹತ್ರ ಬಿಟ್ಟು ಅದನ್ನು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಇಲ್ಲಲ್ಲ ಇವರು ಶಾರ್ ಬರ್ತದಲ್ಲ ಮತ್ತೇನು ಅದನ್ನು ತೆಗಿ ತೆಗಿಯೋದು ಮತ್ತು ಆ ಕಡೆ ಇನ್ನೂ ಟೀಚರ್ ಇದೇನಾಯಿತು ಮಾತಾಡಿ ಪುನಃ ಅವ್ರು ಹುಷಾರಿದ್ದಾರೆ ಇಲ್ಲ ಇರ್ತಾರೆ ಹೈಕೋರ್ಟ್ ಲಾಯರ್ ಅವರಿಗೂ ಜ್ಞಾನ ಇದೆ ರೋಡಿಗೆ ಹೋದರೆ ಆಗೋದಿಲ್ಲ ಇವತ್ತಲ್ಲ ನಾಳೆ ಹೋಗ್ತದೆ ಅಂತ ಗೊತ್ತಿರ್ತದೆ ನಾನು 15 ವರ್ಷ ಫೈಟ್ ಮಾಡಿದ್ದೀನಿ ಬಿಟ್ಟರೆ ತೆಗಿ ಆಗಿದೆಯಾ ಕೋರ್ಟ್ಗೆ ಹೋಗ್ತದೆ ಟೈಮ್ ಅಷ್ಟೇ ಸೊ ಅದನ್ನು ಕನ್ಸರ್ನ್ ತಗೊಳ್ಳಿ ಇದು ಸೋಮವಾರದಿಂದ ಬಿಡ್ತೀರಾ ನಾಳೆ ಬಿಡ್ತೀರಾ ಹಾರಾಡಿಯಲ್ಲಿ ಈಗ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಭಾರಿ ಒಂದು ಇಕ್ಕಟ್ಟಾದ ರಸ್ತೆ ಇತ್ತು ಭಾರಿ ತೊಂದರೆಯನ್ನು ಪ್ರತಿ ವರ್ಷ ನಾವು ಅನುಭವಿಸ್ತಾ ಇದ್ವಿ ಎಲ್ಲರೂ ಇಲ್ಲಿಯ ಪುತ್ತೂರಿನ ಎಲ್ಲ ಜನರು ಇವತ್ತು ಅದಕ್ಕೆ ಮುಕ್ತಿ ಪಡೆಯುವಂಥ ಸಮಯ ಬಂದಿದೆ ಸೋಮವಾರ ಬೆಳಿಗ್ಗೆಯಿಂದ ಈ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆಲ್ ವೆಹಿಕಲ್ಸ್ ಲೈಟ್ ವೆಹಿಕಲ್ಲ ಮತ್ತು ಫುಲ್ ವೆಹಿಕಲ್ ಅಲ್ಲ ಹೆವಿ ವೆಹಿಕಲ್ ಯಾವೊಂದು ಕೊಡದೆ 27 14 ದಿವಸ ಸೋಮವಾರಕ್ಕೆ 12 ದಿವಸ ಆಗ್ತದೆ
ಲೈಟ್ ವೆಹಿಕಲನ್ನು ಬಿಡ್ತೀನಿ ಅಂತ ಹೇಳ್ತಾರೆ ನಮ್ಮ ಇಂಜಿನಿಯರ್ಗಳು. ಆದರೂ ಇನ್ನೊಂದು ಸೋಮವಾರಕ್ಕೆ ಎಲ್ಲ ಹೆವಿ ವೆಹಿಕಲನ್ನು ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಮ್ಯಾಕ್ಸಿಮಮ್ ಲೈಟ್ ವೆಹಿಕಲ್ಗಳು ಇದನ್ನು ಸೋಮವಾರದಿಂದ ಸಂಚಾರಕ್ಕೆ ಮುಕ್ತ ಆಗುವಂಥ ಕೆಲಸಗಳು ಆಗ್ತದೆ. ಅಲ್ಲಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಕೆಲಸ ಬಾಕಿ ಉಂಟು ಈಗ. ಅದು ಈಗ ಫಸ್ಟ್ ಇದನ್ನು ಮಾಡ್ತೀವಿ, ಅದು ಯಾವುದೇ ತೊಂದರೆ ಇಲ್ಲದೆ ಪ್ಯಾಚ್ ವರ್ಕ್ ಮಾಡ್ಕೊಂಡು ಕೊಡ್ತೀವಿ. ಟ್ರಾಫಿಕ್ ಮೂವ್ಮೆಂಟ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಒಮ್ಮೆ ಇಲ್ಲಿ ಹೆವಿ ವೆಹಿಕಲ್ ಹೋದ ನಂತರ ಫ್ಲೋ ಆಗ್ತದೆ. ಆನಂತರ ಮುಂದಿನ ದಿವಸ ಎಲ್ಲ ಆ ಸೈಡಿಂದ ಮಾಡಿ ಇನ್ನೊಂದು 2 ತಿಂಗಳೊಳಗೆ ಪೂರ್ತಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.